ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಗ್ರಾಮದ ಸರ್ವೆ ನಂಬರ್ 113/1ರಲ್ಲಿರುವ ಫಸಲು ಹಾಗೂ ಚಿರಾಸ್ತಿಯನ್ನ ಕಣಿಯೂರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಬಹಿರಂಗ ಹರಾಜು ಮಾಡಲು ಬೆಳ್ತಂಗಡಿ ತಹಶೀಲ್ದಾರ್ ಮಹೇಶ್ ರವರು ನಿಗದಿಪಡಿಸಿದ್ರು. ನಿಗದಿತ ಸಮಯಕ್ಕೆ ಕಣಿಯೂರು ಗ್ರಾಮಸ್ಥರು, ರೈತ ಸಂಘದ ಮುಖಂಡರುಗಳು ಹಾಗೂ ಕಾರ್ಮಿಕ ಸಂಘದ ಮುಖಂಡರು ಹಾಜರಿದ್ದರು. ಆದರೆ ಕಂದಾಯ ನಿರೀಕ್ಷಕರಾಗಲಿ, ಗ್ರಾಮ ಕರ್ಣಿಕರಾಗಲಿ ಅಥವಾ ಕಂದಾಯ ಇಲಾಖೆಯ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿರುವುದನ್ನು ಮನಗಂಡು ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರವಿಕಿರಣ್ ಪುಣಚ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಮಹಜರು ನಡೆಸಲು ತೀರ್ಮಾನಿಸಿದರು. ಬೆಳ್ತಂಗಡಿ ತಹಶೀಲ್ದಾರರು ಯುವ ರೈತರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಈ ಜಮೀನನ್ನ ತಕ್ಷಣವೇ ಈ ಯುವಕರಿಗೆ ಮಂಜೂರು ಮಾಡಿಕೊಳ್ಳಲು ಕಣಿಯೂರು ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ, ಕೋಶಾಧಿಕಾರಿ ಸುಧಾಕರ್ ಜೈನ್ ಕೋಕ್ರಾಡಿ, ಕಾರ್ಯದರ್ಶಿ ಡಿಕೆ ಶಾಹುಲ್ ಹಮೀದ್, ಸದಾನಂದ ಶೀತಲ್, ಸುರೇಂದ್ರ ಕೋರ್ಯಾ, ರಮಾನಂದ್ ಮೂರ್ಜೆ, ಕಾರ್ಮಿಕ ಮುಖಂಡರಾದ ರಮಣ್ಣ ವಿಟ್ಲ ಹಾಗೂ ಸಾರ್ವಜನಿಕ ಮಹಜರಿನಲ್ಲಿ ಸೇರಿದ್ದ ಜನತೆ ಒತ್ತಾಯಿಸಿದ್ರು. ಬಳಿಕ ಈ ಸಾರ್ವಜನಿಕ ಮಹಜರನ್ನ ಬೆಳ್ತಂಗಡಿ ಉಪ ತಹಶೀಲ್ದಾರ್ ಮೂಲಕ ತಹಶೀಲ್ದಾರಿಗೆ ತಲುಪಿಸಲಾಯಿತು. ಸರ್ವೆ ನಂಬರ್ 113 ಅಡಿಕೆ, ತೆಂಗು, ರಬ್ಬರು, ಗೇರು, ಚಿಕ್ಕು ಹಾಗೂ ಮಾವು ಇತರ ಗಿಡಗಳನ್ನು ಕಂದಾಯ ಇಲಾಖೆ ನಾಟಿ ಮಾಡಿದ್ದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ. ಎರಡನೇದು, ಇಲ್ಲಿರುವ ಕೃಷಿ ಉಳಿವಿಗೆ ಯಾವುದೇ ರೀತಿಯ ನೀರಾವರಿ ವ್ಯವಸ್ಥೆಯನ್ನು ಕಂದಾಯ ಇಲಾಖೆ ಕಲ್ಪಿಸಿದ್ದಕ್ಕೆ ದಾಖಲೆ ಇಲ್ಲ. ಮೂರನೇದು, ಕೃಷಿಯನ್ನು ಅಭಿವೃದ್ಧಿಗೊಳಿಸಲು ಕಂದಾಯ ಇಲಾಖೆ ಯಾವುದೇ ಇಲಾಖೆಗೆ ಅಥವಾ ವ್ಯಕ್ತಿಗೆ ಉಸ್ತುವಾರಿ ನೀಡಿದ ಪುರಾವೆಗಳಿಲ್ಲ. ಇದರಲ್ಲಿರುವ ಹೈನುಗಾರಿಕೆ ಹಾಗೂ ಅದಕ್ಕೆ ಸಂಬಂಧಿಸಿದ ಹಟ್ಟಿ, ಉಪಕಟ್ಟಡಗಳು ಹಾಗೂ ಅಡಿಕೆ ಒಣಗಿಸಲಿರತಕ್ಕಂಥ ಡ್ರೈ ಗ್ಯಾರ್, ಸಮತಟ್ಟಾದ ಅಂಗಳ ನಿರ್ಮಿಸಿದ ಬಗ್ಗೆ ಕಂದಾಯ ಇಲಾಖೆಯಲ್ಲಿ ಯಾವುದೇ ಪುರಾವೆಗಳಿರುವುದಿಲ್ಲ. ಈ ಬಗ್ಗೆ ಪುರಾವೆಗಳು ಹಾಗೂ ಗ್ರಾಮಸ್ಥರ ಅಭಿಪ್ರಾಯ ಈ ಕೆಳಗಿನಂತೆ ನಾವು ಮಂಡಿಸಬಹುದಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ. ಸರ್ವೆ ನಂಬರ್ 113/1ರಲ್ಲಿ ನಾರಾಯಣರಾವ್ ಕೊಲ್ಲಾಜೆ ಅವರ ಮಕ್ಕಳಾದ ಆದಿತ್ಯ ಎನ್ ಕೊಲ್ಲಾಜೆ ಹಾಗೂ ಅಶ್ವಿನಿ ಎನ್ ಕೊಲ್ಲಾಜೆ ಇವರ ಹಿರಿಯರಿಂದ ಕೃಷಿ ಬಗ್ಗೆ ಉತ್ತೇಜನ ಪಡೆದು ವಿದ್ಯಾರ್ಥಿ ಜೀವನದಿಂದಲೇ ಸುಮಾರು 7.5 ಎಕರೆಯಲ್ಲಿ ಅಡಿಕೆ, ತೆಂಗು, ರಬ್ಬರ್, ಗೇರು, ಚಿಕ್ಕು ಹಾಗೂ ಮಾವು ಕೃಷಿಗಳನ್ನು ಮಾಡಿಕೊಂಡು ಅಭಿವೃದ್ಧಿ ನಡೆಸುತ್ತಿದ್ದಾರೆ. ಹಾಗೂ ಸಂಪೂರ್ಣ ಕೃಷಿ ಭೂಮಿಗೆ ಇವರ ಹಿರಿಯರ ಕಾಲದಿಂದಲೇ ಹಗಲು ನಿರ್ಮಿಸಿ ಸ್ವಾಧೀನ ಹೊಂದಿರುತ್ತಾರೆ.